ನಮಸ್ತೆ ಎಲ್ರಿಗೂ. ಒಂಚೂರು ತರಕಾರಿನೇ ಹಾಕ್ಕೊಳ್ಳದೆ ಬರೀ ಈ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕ್ಕೊಂಡು ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುವಂತಹ ರವೆ ಇಡ್ಲಿಯನ್ನು ತುಂಬಾ ಸುಲಭವಾಗಿ ಬರೀ ಒಂದು 10-15 ನಿಮಿಷದೊಳಗಡೆ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ರವೆ ಇಡ್ಲಿಯನ್ನು ಮಾಡೋದಕ್ಕೆ ನೋಡಿ, ನಾನು 1 ಬೌಲಷ್ಟು ಈ ಉಪ್ಪಿಟ್ಟು ರವೆ ಇರುತ್ತಲ್ವ ಅದನ್ನ ತಗೊಂಡಿದ್ದೇನೆ. ಮೊದಲಿಗೆ ನಾವಿದನ್ನ ಸ್ವಲ್ಪ ಮಸಾಲ ಹಾಕಿಬಿಟ್ಟು ಹುರಿದ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ತುಪ್ಪ ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ತುಪ್ಪ ಒಂಚೂರು ಬಿಸಿ ಆದ ನಂತರ ಇದನ್ನ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರಿದ್ಕೊಳ್ಳಿ. ಸಾಸಿವೆ ಜೀರಿಗೆ ಸಿಡಿಬೇಕು. ಅದಾದ ನಂತರ 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿ ಲೀವ್ಸ್ ಮತ್ತು 1 ತುಂಡು ಶುಂಠಿ, ಸ್ವಲ್ಪ ಗೋಡಂಬಿನ ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಶುಂಠಿ ಮತ್ತು ಕರಿ ಲೀವ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ನಾವು ಹುರಿದ್ಕೋಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ. ಒಂದ್ಸರಿ ಇದು ನೀಟಾಗಿ ಹುರಿದಾದ ನಂತರ ಇವಾಗ ನಾವು ತೆಗೆದಿಟ್ಟಿರುವಂತಹ ರವೆಯನ್ನು ಹಾಕ್ಕೊಂಡು ಹುರಿದ್ಕೊಳ್ಳೋಣ. ರವೆ ಹಾಕಿ ಹುರಿದುಕೊಳ್ಳುವಾಗ ಉರಿಯನ್ನು ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಯಾಕಂತಂದರೆ ರವೆ ಕರಟಬಾರ್ದು. ಒಂದು 4-5 ನಿಮಿಷ ನಾವು ರವೆಯನ್ನು ಹುರಿದ್ಕೋಬೇಕು. ರವೆಯನ್ನು ನಾವು ಎಷ್ಟು ಚೆನ್ನಾಗಿ ಹುರಿದುಕೊಂಡು ಈ ಇಡ್ಲಿಯನ್ನು ಮಾಡ್ತೀವೋ ಅಷ್ಟು ಸೂಪರಾಗಿ ನಮಗೆ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರವೆ ಒಂದು ಸ್ವಲ್ಪ ಹುರಿದಾದ ನಂತರ ಅಂದರೆ ಒಂದು 50% ಹುರಿದಾದ ನಂತರ ಇವಾಗ ನೋಡಿ, ಇದೇ ನಾನು ಹೇಳಿರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದು ಏನಂತಂದರೆ ಕಾಯಿ ತುರಿಯನ್ನು ಹಾಕೋಬೇಕು. ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ನಾವು ರವೆ ಹುರಿದುಕೊಳ್ಳುವಾಗಲೇ ಅಂದರೆ ರವೆ ಒಂದು ಅರ್ಧದಷ್ಟು ಹುರಿದಾದ ನಂತರ ಹಾಕ್ಕೊಂಡು ಒಂದು ಸ್ವಲ್ಪ ರವೆ ಜೊತೆ ಇದನ್ನ ಕಾಯಿ ತುರಿಯನ್ನು ಹುರಿದುಕೊಂಡು ಸ್ಟವನ್ನು ಬಂದ್ ಮಾಡಿ ಇದನ್ನ ಈ ಮಿಕ್ಸನ್ನು ಒಂದು ಪಾತ್ರೆಗೆ ತೆಗೆದಿಟ್ಟು ಹಾಕ್ಕೊಳ್ಳಿ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೇಕು. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೇನೆ, ಸ್ವೀಟ್ ಫ್ಲೇವರ್ ಬರಲಿ ಅಂತ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಒಂದ್ಸರಿ ಈ ಥರ ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ 3/4 ಬೌಲಷ್ಟು, ಯಾವ ಬೌಲಲ್ಲಿ ರವೆ ತಗೊಂಡಿದ್ದೀನೋ ಆ ಬೌಲಲ್ಲಿ 3/4 ಬೌಲಷ್ಟು ನಾನು ಮೊಸರನ್ನು ಹಾಕ್ಕೊತಾ ಇದ್ದೇನೆ. ಮೊಸರನ್ನು ಹಾಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ, ತುಂಬ ಹುಳಿಯಾಗಿರುವಂಥ ಮೊಸರು ಹಾಕ್ಕೊಳ್ಬೇಡಿ, ಯಾಕಂತಂದರೆ ರವೆ ಇಡ್ಲಿ ಹುಳಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಚೆನ್ನಾಗಿರುವಂಥ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಯಾಕಂತಂದರೆ ದಪ್ಪ ಬರುತ್ತೆ, ರವೆ ಉಬ್ಬುತ್ತೆ. ನೋಡಿ, ಇಷ್ಟು ದಪ್ಪ ಆಗಬೇಕು. ಇವಾಗ ನಾವಿದನ್ನ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು 15 ನಿಮಿಷದಿಂದ 30 ನಿಮಿಷ ತನಕ ನಾವು ನೆನೆಯಲಿಕ್ಕೆ ಬಿಡ್ಬೋದು. ಮಿನಿಮಮ್ 15 ನಿಮಿಷ ಬಿಡಬೇಕು. ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟರೆ ಇದೆಯಲ್ವಾ, ತುಂಬ ಚೆನ್ನಾಗಿ ಮೆತ್ತಗೆ ಇಡ್ಲಿ ಬರುತ್ತೆ. ಅರ್ಜೆಂಟ್ ಇದ್ದರೆ ಒಂದು 10 ನಿಮಿಷ ಬೇಕಾದರೂ ಇಟ್ಬಿಟ್ಟು ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ನೆನೆ ಹಾಕಿದ ನಂತರ ನೋಡಿದರೆ ಅದು ಗಟ್ಟಿ ಆಗಿರುತ್ತೆ. ಇವಾಗ ಇದನ್ನ ನಾವು ಇಡ್ಲಿ ಮಾಡೋಕ್ಕಾಗಲಿ, ಇನ್ನೊಂದು ಚೂರು ನೀರನ್ನು ಸೇರಿಸ್ಕೊಂಡು ಮತ್ತೊಂದು ಸ್ವಲ್ಪ ಇದನ್ನ ಅಂದರೆ ಇಡ್ಲಿ ಹಾಕ್ಕೊಳ್ಳುವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದೇ ಒಂದು ಚೂರು ಸೋಡಾ ಪುಡಿ ಹಾಕ್ಕೊಳ್ಳಲ್ಲ. ಹೀಗೆ ಹಾಕಿ ಸೋಡಾ ಪುಡಿ ಬದಲು ಕಾಯಿ ತುರಿಯನ್ನು ಹಾಕಿದರೆ ತುಂಬಾ ಮೆತ್ತಗೆ ಬರುತ್ತೆ ಇಡ್ಲಿ, ತುಂಬಾ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ಪರ್ಫೆಕ್ಟ್ ಆಗಿದೆ. ಇವಾಗ ಏನು ಮಾಡ್ಬೋದು, ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ನೀಟಾಗಿ ಅದಕ್ಕೆ ಗೋಡಂಬಿನ ಈ ಥರ ಮಿಡ್ಲಲ್ಲಿ ಇಟ್ಬಿಟ್ಟು ರವೆಯ ಇಡ್ಲಿ ಹಿಟ್ಟನ್ನು ಹಾಕೋಬೋದು. ನೋಡಿ, ಎಲ್ಲದಕ್ಕೂ ಹಾಕೊತಾ ಇದ್ದೇನೆ. ಹಾಕ್ಕೊಂಡು ಇದನ್ನ ನಾವು ಸ್ಟೀಮಲ್ಲಿಟ್ಟು ಒಂದು 8-10 ನಿಮಿಷ ಬೇಯಿಸಿದರೆ ಸಾಕು. ಮೀಡಿಯಮ್ ಉರಿ ಇಟ್ಕೊಂಡು ಸಾಕು, ಏನೂ ತೊಂದರೆ ಇಲ್ಲ. ನೋಡಿ, ಪರ್ಫೆಕ್ಟ್ ಆಗಿರುವಂಥ ತುಂಬಾ ಚೆನ್ನಾಗಿರುವಂಥ ರವೆ ಇಡ್ಲಿ ರೆಡಿ ಆಗಿದೆ. ಚಟ್ನಿ ಜೊತೆ ಸಾಗು ಇರುತ್ತಲ್ವ, ಕೂರ್ಮ ಇರುತ್ತಲ್ವ, ಅದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಕೂರ್ಮ ಜೊತೆನೂ ಈ ರವೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ತುಂಬ ಈಸಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.